అసలు నమ్మ కుడ్లాత్పుడు వార్తలు యాను డాక్టర్ ಪ್ರಿಯಾ ಹರೀಶ್ ಸುರತ್ಕಲ್ ಎನ್ಐಟಿಕೆ ಟಾಲ್ಗೇಟ್ ವಿರೋಧಿ ಪೊರ್ಬಾಟದಕುಲು ಟಾಲ್ಗೇಟ್ ದೆಪ್ಪಾಯರೆ ಬಾರಿ ಪುಣೇನೇಕ್ ಫಲ ತಿಕ್ಕದುಂಡು ಡಿಸೆಂಬರ್ 1 ಗುರುವಾರದ್ದು ಸುಂಕದೆ ತುನ್ನ ಉಂತುದುಂಡು ಗುರುವಾರ ಕಾಂಡಿಡ್ದೆ ಮಾತ ಗಾಡಿಲು ಒವ್ವೆ ತಡೆಪುದಂತೆ ಸರಾಗವಾದ ಪೋವೊಂದುಲ್ಲ ಸುರತ್ಕಲ್ ಎನ್ಐಟಿಕೆ ಟಾಲ್ಗೇಟ್ ವಿರೋಧಿ ಪೊರ್ಬಾಟದಕುಲು ಟಾಲ್ಗೇಟ್ ದೆಪ್ಪಾಯರೆ ಬಾರಿ ಪುಣೇನೇಕ್ ಫಲ ತಿಕ್ಕದುಂಡು ಡಿಸೆಂಬರ್ 1 ಗುರುವಾರದ್ದು ಸುಂಕದೆ ತುನ್ನ ಉಂತುದುಂಡು ಗುರುವಾರ ಕಾಂಡಿಡ್ದೆ ಮಾತ ಗಾಡಿಲು ಒವ್ವೆ ತಡೆಪುದಂತೆ ಸರಾಗವಾದ ಪೋವೊಂದುಲ್ಲ ಸುರತ್ಕಲ್ ಟಾಲ್ಗೇಟ್ ವಿರೋಧಿ ಹೋರಾಟ ಸಮಿತಿ 35 ದಿನ ರಾತ್ರಿ ಪಗೆಲು ಧರಣಿ ನಡಪಾದು ಮುಗಿತಲದ ಸಂಭ್ರಮ ಆಚರಣೆ ಮಲ್ತದುಂಡು ನವ್ಯುಗ್ ಕಂಪನಿ ಆಡಳಿತದ ಹೆಜಮಾಡಿ ಟಾಲ್ ಪ್ಲಾಜಾಡ್ ಡಿಸೆಂಬರ್ 1 ಹೆಚ್ಚು ಕಾಸು ದಿಪ್ಪುನೆಕ್ ತತ್ಕಾಲದ ತಡೆಪು ಪಾಡ್ತಿರು ಹೆಜಮಾಡಿ ಸುಂಕದ ಒಟ್ಟುಗೂ ಸುರತ್ಕಲ್ದ ಸುಂಕ ಸೇರ್ಸಾದ್ ಡಿಸೆಂಬರ್ 1 ರಡ್ಡ್ ಟಾಲ್ಗೇಟ್ ದ ಕಾಸುನು ಒಟ್ಟುಗು ದೆತನರೆ ಸರ್ಕಾರ ಆದೇಶ ಕೊರ್ದಿತ್ತಂಡು ಆಂಡ ನವಯುಗ್ ಕಂಪನಿ ಆಡಳಿತ ಮಂಡಳಿ ಸರ್ಕಾರದ ನಿರ್ಧಾರಗೂ ವಿರೋಧ ತೋಜಾದ್ ಪಾಕ ಸುತ್ತದ ಪಾತ್ರಕತೆ ಆದ್ಲ ರಡ್ಡ್ ಪಾಲು ಕಾಸು ದೆತನರೆ ಆಪುಜಿ ಪಂತಂಡು ಅಂಚಾದ್ ವಾರದ ಮಟ್ಟಗೂ ಹೆಜಮಾಡಿಡು ಹೆಚ್ಚ ಕಾಸು ದೆತನಂದೆ ಅಂಚೆನೆ ದುಂಬರಿಯುಂಡು ನವಯುಗ್ ಕಂಪನಿ ಆಡಳಿತ ಮಂಡಳಿ ಹೆಚ್ಚ ಕಾಸು ದೆತನರೆ ಆಪುಜಿ ಪಂಡಿ ನೇರ್ದಾವ್ರ ಕೇಂದ್ರದ ರಾಜ್ಯ ಮಾರ್ಗ ಮಂತ್ರಿ ನಿತಿನ್ ಗಡ್ಕರಿ ನವ್ಯುಗ್ ಕಂಪನಿ ದಕಲು ತುರ್ತು ಡೆಲ್ಲಿಗೆ ಬರುಡು ತೆರಿಪಾದರು 1-2 ದಿನದ ಉಲಗಿ ಸಭೆ ನಡಪಾವಿರೆಂದು ತೆರೆದು ಬೈದನು ಕಂಗ್ ಕಡ್ತೊಂದುಪ್ಪುನಗ ಅವು ಪರಮೋಸುಡು ಮುಂಡಾಜೆ ಗ್ರಾಮ ಕುಂಟಾಲ ಪಲ್ಕೆದ ಅಣ್ಣು ನಲ್ಕೆ ಪನ್ಪುನರ್ನ ತರೆಕ್ ಬೂರ್ದು 6 ಜೀವ ಕಳೆವನ್ನ ಬೇಜಾರ್ದ ಸಂಗತಿ ಬೆಳ್ತಂಗಡಿ ತಾಲೂಕು ಇಂದಬೊಟ್ಟು ಗ್ರಾಮದ ಅಂಕೋತ್ಯಾರಡು ನಡೆತದು ಕಂಗ್ ಕಡ್ತೊಂದುಪ್ಪುನಗ ಅವು ಪರಮೋಸುಡು ಒರಿಯನ ತರಿಕ್ ಬೂರ್ದು ಜೀವ ಕಳೆವನ್ನ ಬೇಜಾರ್ದ ಸಂಗತಿ ಬೆಳ್ತಂಗಡಿ ತಾಲೂಕು ಇಂದಬೊಟ್ಟು ಗ್ರಾಮದ ಅಂಕೋತ್ಯಾರಡು ನಡೆತದು ಅಂಕೋತ್ಯಾರ್ದ ನವೀನ್ ಪನ್ಪುನರ್ನ ಇಲ್ಲಲ್ದ ತೋಟುಡು ಪರಕಂಗ್ ಕಟ್ಪೆರೆ ಮುಂಡಾಜದ ನೌಫಾಲ್ ಪನ್ಪುನರಿಗ್ ಕಂತ್ರಾಟ್ ಕೊರ್ದಿತ್ತದು ಬುಧಾರ ಕಂಗ್ ಕಡ್ತೊಂದಿಪ್ಪುನಗ ಮುಂಡಾಜೆ ಗ್ರಾಮ ಮಂಜುಶ್ರೀನಗರ ಕುಂಟಾಲ ಪಲ್ಕೆದ ಅಣ್ಣು ನಲ್ಕೆ ಪನ್ಪುನರ್ನ ತರೆಕ್ ಕಂಗ್ ಬೂರ್ದು ಜೋರ್ದ ಪೆಟ್ಟಾತಂಡು ಕೆಲಸದಕ್ಲು ಮಾತ ಸೇರ್ದ ಅರೆನು ಅಪಗನೆ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೂ ಕೊನುತ್ತೇರು ಅಂಡ ಅಣ್ಣು ನಲ್ಕೆ ಔಲಿ ತೀರ್ದೇರು ಅರೆಗ್ 5 ವರ್ಷ ಪ್ರಾಯ ಆತಂಡು ಈ ಬಗೆಟ್ ಅರೆ ನಮಗೆ ಅನಂತ ಮುಂಡಾಜೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೂ ದೂರ್ ಕೊಡ್ತೇರು ಕುಡ್ಲದ ಕೊಟ್ಟಾರೊಡ್ದು ನಂತೂರ್ದಂಚಿ ಬರೊಂದಿತ್ತಿನ ಮದಿಮೆ ದಿಬ್ಬಣದ ಬಸ್ಕ್ ಕಾರ್ ಇಡ್ತಿನ ಸಂಗತಿ ಗುರುವಾರ ನಡೆತದುಂಡು ಅದೃಷ್ಟೊಡ್ದು ಬಸ್ ಇಡಿತ್ತಿನ ದಿಬ್ಬಣದ ಕಡೆ ತಕುಲು ಬೊಕ್ಕ ಕಾರ್ ಡ್ರೈವರ್ ದಾಲ ಅಪಾಯದಂತೆ ಬಚಾವಾತಿರು ಕುಡ್ಲದ ಕೊಟ್ಟಾರೊಡ್ದು ನಂತೂರ್ದಂಚಿ ಬರೊಂದಿತ್ತಿನ ಮದಿಮೆ ದಿಬ್ಬಣದ ಬಸ್ಗ್ ಕಾರ್ ಇಡ್ತಿನ ಸಂಗತಿ ಗುರುವಾರ ನಡೆತದುಂಡು ಅದೃಷ್ಟೋಡು ಬಸ್ ಇಡಿತ್ತಿನ ದಿಬ್ಬಣದ ಕಡೆ ತಕುಲು ಬೊಕ್ಕ ಕಾರ್ ಡ್ರೈವರ್ ದಾಲ ಅಪಾಯದಂತೆ ಬಚಾವಾತಿರು ಬೇತೆ ಗಾಡಿಲೇನು ಪಿರಪಾಡ್ದು ದುಮ್ಮು ಪೋಪುನರ ಬಸ್ ಹೊಡ್ದಾವ್ರ ಇಂಚ ಆತನೊಂದು ತೆರೆದು ಬೈದಂಡು ಕುಂಟಿಗಾನ ರಾಷ್ಟ್ರೀಯ ರಾಜಮಾರ್ಗ ಪತ್ತಾಜಿತ ಮೇಲ್ಸಂಕೋಡು ಈ ಸಂಗತಿ ನಡೆದಿದ್ದದು ಮದ್ಮದ ದಿಬ್ಬಣದ ಬಸ್ ಜನ ನಿಲ್ಕೆತ್ತೇರು ಆಂಡಲ ಪುಣ್ಯಗು ದಾನ ಬಂದೆ ದೇವಿರು ಕಾತುದಿருந்து ಪನ್ಪುನಂಚ ಆತದಂಡು ರಾಜಮಾರ್ಗೋಡು ಇಂಚಾಯ ನೀಡ್ದಾವ್ರ ಮಾರ್ಗದ ಉದ್ದೋಗ್ಲ ಒಂತೆ ಪೊರ್ತು ಸಂಚಾರ ಓಲೋಲಾದಿತ್ತಂಡು ಸಂಚಾರಿ ಪೊಲೀಸರು ಜಾಗಿಗೆ ಬತ್ತದು ಮಾರ್ಗ ತಡೆಪುನು ಸರಿ ಮಲ್ತು ಕೊರಿಯರು ಮುಸ್ಲಿಂ ಸಮುದಾಯದ ಇತ್ಯದ ಸವಾಲು ಬೊಕ್ಕ ಪರಿಹಾರ ಪನ್ಪನ ವಿಚಾರ ಕೂಟ ಡಿಸೆಂಬರ್ 3 ಶನಿವಾರ ಬಯ್ಯ 4 ಗಂಟೆಗೆ ಕುಡ್ಲದ ಕಂಕನಾಡಿ ಜಮಿಯತ್ತುಲ್ ಫಲಾಹ್ ಸಭಾಂಗಣಡು ನಡಪುಂಡು ಆ ಬಗೆಟ್ ದಕ್ಷಿಣ ಕನ್ನಡ ಮುಸ್ಲಿಂ ಜಸ್ಟಿಸ್ ಫಾರಂ ತಾಪಕೇರು ರಫಿಯುದ್ದೀನ್ ಕುದ್ರೋಳಿ ಕುಡ್ಲಡ್ ಸುದ್ದಿ ಕೂಟೋಡು ಮಾಹಿತಿ ಕೊಡ್ತೇರು ಮುಸ್ಲಿಂ ಜಸ್ಟಿಸ್ ಫಾರಂ ದಕ್ಷಿಣ ಕನ್ನಡದ ನಿಲಿಟ್ ಮುಸ್ಲಿಂ ಸಮುದಾಯದ ಇತ್ಯದ ಸವಾಲು ಬೊಕ್ಕ ಪರಿಹಾರ ಪನ್ಪನ ವಿಚಾರ ಕೂಟ ಡಿಸೆಂಬರ್ 3 ಶನಿವಾರ ಬಯ್ಯ 4 ಗಂಟೆಗೆ ಕುಡ್ಲದ ಕಂಕನಾಡಿ ಜಮಿಯತ್ತುಲ್ ಫಲಾಹ್ ಸಭಾಂಗಣೋಡು ದಿವೊಂದುಂಡು ಈ ಬಗೆಟ್ ಮುಸ್ಲಿಂ ಜಸ್ಟಿಸ್ ಫಾರಂ ತಾಪಕೇರು ರಫಿಯುದ್ದೀನ್ ಕುದ್ರೋಳಿ ಕುಡ್ಲಡ್ ಸುದ್ದಿ ಕೊಟ್ಟುಡು ಮಾಹಿತಿ ಕೊರಿಯರು ಮುಸ್ಲಿಂ ಏಕತಾ ಸಂದೇಶ ಸಾರಣವು ಈ ಕಾರ್ಯಕ್ರಮದ ಉದ್ದೇಶ ಮುಸ್ಲಿಂ ಸಮುದಾಯಗ ಪುನಃ ಅನ್ಯಾಯ ದೌರ್ಜನ್ಯ ಬೊಕ್ಕ
ಕುಚ್ಚನೆಲಿನ ಗುಮನಗುದಿ ಒಂದು ಮುಸ್ಲಿಂ ಸಮಾಜಗೋ ನಿರೆಲಾಯರೆ ಬೊಕ್ಕ ನ್ಯಾಯ ಒದಗಾವನ ನಿಲಿಟ್ಟು ಮುಸ್ಲಿಂ ಜಸ್ಟಿಸ್ ಫಾರಂ ಕೆಲಸ ಮಲ್ತದುಂಡು ಆಲೆಕ್ಕೊಡು ಈ ವಿಚಾರ ಕೂಟ ದಿವಂದ ಹೈಕೋರ್ಟ್ ವಕೀಲರು ಮಜಫರ್ ಅಹಮದ್ ಬೊಕ್ಕ ಲೇಖಕಿರು ಜಿ ಮೆಹಬೂಬ್ ಸಂಪನ್ಮೂಲದ ಕುಲಾದು ಪಾಲ್ದಿತ್ತುಂಡ್ವೆರು ಜಿಲ್ಲೆದ ಬೇತೆ ಬೇತೆ ಮುಸ್ಲಿಂ ಸಂಘಟನೆಗಳ ಮುಖ್ಯಸ್ಥರು ಬೊಕ್ಕ ಪ್ರತಿನಿಧಿಗಳು ಪಾಲ್ದಿತ್ತುಂಡ್ವೆರೆಂದು ರಫೀಹುದ್ದೀನ್ ಕುದ್ರೋಳಿ ಪಂಡಿರು. ಸಮುದಾಯದ ವಿರುದ್ಧ ನಡೆಯುವಂತಹ ಷಡ್ಯಂತ್ರಗಳ ವಿರುದ್ಧ ಅಥವಾ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಪ್ರಯತ್ನಿಸಲು ಬಹಳ ತುರ್ತಾಗಿ ನಾವು ತೀರ್ಮಾನಿಸಿದ್ದೇವೆ. ಈಗ ಅದರ ಪ್ರಯುಕ್ತ ಒಂದು ಸಮಾವೇಶ ಅಂದರೆ ಒಂದು ಐಕ್ಯತಾ ಸಮಾವೇಶವನ್ನು ನಾಡಿದ್ದು ಶುಕ್ರವಾರ ನಾವು ಹಮ್ಮಿಕೊಳ್ತಾ ಇದ್ದೇವೆ ನಗರದ ಕಂಗನಾಡಿಯಲ್ಲಿರುವಂತಹ ಜಮಿಯತುಲ್ ಫಲಾಹ್ ಹಾಲ್ನಲ್ಲಿ. ಕೆಲವು ಸಮುದಾಯದ ಆಯ್ದ ಜನರನ್ನು ಕರೆಸಿ ಮತ್ತು ನಾಯಕರುಗಳನ್ನು ಕರೆಸಿ ವಿವಿಧ ವಿಚಾರಗಳ ಕುರಿತು ಚರ್ಚಿಸಲು ಈ ಸಭೆಗೆ ನಾವು ತೀರ್ಮಾನಿಸಿದ್ದೇವೆ. ಇಂದಿನ ಸವಾಲುಗಳು ಮುಸ್ಲಿಮರ ಇಂದಿನ ಸವಾಲುಗಳು ಮತ್ತು ಪರಿಹಾರ ಎಂಬ ವಿಚಾರದಲ್ಲಿ ಒಂದು ವಿಚಾರ ಸಂಕಿರಣ ಅಥವಾ ಚರ್ಚೆ ಅಲ್ಲಿ ನಡೆಯುತ್ತದೆ ಮತ್ತು ಜಿಲ್ಲೆಯ ವಿವಿಧ ಕಡೆಗಳಿಂದ ಅನೇಕ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಸ್ಲಿಂ ಜಸ್ಟಿಸ್ ಫಾರಂ ಗುರ್ಕಾರಿರ್ ಇರ್ಷಾದ್ ಯುಟಿ, ಅಲಿ ಹಸನ್, ವಹಾಬ್ ಕುದ್ರೋಳಿ, ಅಬ್ದುಲ್ ಸಲಾಂ ಉಚ್ಚಿಲ ಬೊಕ ಇಮ್ರಾನ್ ಇಂಚ ಪದಾಧಿಕಾರಿಗಳು ಸುದ್ದಿ ಕೊಟ್ಟೊಡಿದ್ದರು. ಮಂಗಳೂರು 16 ಪಟ್ನ ಮೀನುಗಾರಿಕಾ ಸೌಹಾರ್ದ ವಿವಿಧೋದ್ದೇಶ ಸಹಕಾರಿ ಕುಡ್ಲ ತೆನ್ಕೈ ದಕ್ಕೆ ಎಂದೆತಾನಿಲೆಟ್ಟು ಮೀನುಗಾರಿಕಾ ಇಲಾಖೆದು ಮಂಜೂರಾಯಿನ ಜಾಗೆಡ್ ಸಹಕಾರಿದ ನಾಡವೋಡ ಮೀನುಗಾರಿಕಾ ಔಟ್ ಬೋರ್ಡ್ ಇಂಜಿನ್ ಪಾರ್ಟ್ಸ್ ಲೇನು ಒದಗಾವನ ಬೊಕ್ಕ ನಾಡವೋಡ ಮೀನುಗಾರರ್ನ ಮೂಲಭೂತ ಸೌಕರ್ಯ ಸಹಕಾರಿದ ಕಾರ್ಯಾಲಯ ಬೊಕ್ಕ ವಾಣಿಜ್ಯ ಸಂಕೀರ್ಣ ಆಶ್ರಯ ಎಂದೆತ ಉದಿಪನ ಕಾರ್ಯಕ್ರಮ ನಡೆತಂಡು. ಮಂಗಳೂರು 16 ಪಟ್ನ ಮೀನುಗಾರಿಕಾ ಸೌಹಾರ್ದ ವಿವಿಧೋದ್ದೇಶ ಸಹಕಾರಿ ಕುಡ್ಲ ತೆನ್ಕೈ ದಕ್ಕೆ ಎಂದೆತ ನಿಲಿಟ್ಟು ಮೀನುಗಾರಿಕಾ ಇಲಾಖೆದು ಮಂಜೂರಾಯಿನ ಜಾಗೆಡ್ ಸಹಕಾರಿದ ನಾಡ ಓಡ ಮೀನುಗಾರಿಕಾ ಔಟ್ ಬೋರ್ಡ್ ಇಂಜಿನ್ ಪಾರ್ಟ್ಸ್ ಲೇನು ಒದಗಾವನ ಬೊಕ್ಕ ನಾಡ ಓಡ ಮೀನುಗಾರರ್ನ ಮೂಲಭೂತ ಸೌಕರ್ಯ ಸಹಕಾರಿದ ಕಾರ್ಯಾಲಯ ಬೊಕ್ಕ ವಾಣಿಜ್ಯ ಸಂಕೀರ್ಣ ಆಶ್ರಯ ಎಂದೆತ ಉದಿಪನ ಕಾರ್ಯಕ್ರಮ ನಡೆತಂಡು. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲಾ ಮೀನುಗಾರರ್ನ ಮಹಾಮಂಡಲದ ಗುರಿಕಾರ್ಯರು ಯಶ್ಪಾಲ್ ಸುವರ್ಣ ಉದಿಪನ ಮಲ್ತಿರು. ಇವತ್ತು ಕೃಷಿಕರ ಪುತ್ರ ರೆಡಿ ತಂಡ BK ವಾಸ್ತವ ಇರ್ಬೋದು, ಅದೆಲ್ಲ ಆಡಳಿತ ಮಂಡಳಿಯವರ ಒಂದು ಪ್ರಯತ್ನದಿಂದ ಈ ಒಂದು ಕೆಲಸ ಯಶಸ್ವಿಯಾಗಿದೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಕೃಷಿಕರ ಪುತ್ರ ಅವರ ತಂಡಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ನಾನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸಿದ್ದೇನೆ. ಇವತ್ತು ಮೀನುಗಾರರಿಗೆ ಯಾವ ರೀತಿಯಲ್ಲಿ ಮೀನುಗಾರಿಕೆ ಇಲಾಖೆಯ ಯೋಜನೆಗಳಿದ್ರೆ ಅದಕ್ಕೆ ಸರಿಯಾಗಿ ಸಾಥ್ ನೀಡುವವರು ಇವತ್ತು ಸಹಕಾರಿ ಇಲಾಖೆ. ಇವತ್ತು ಸಹಕಾರಿ ಇಲಾಖೆ ಮೀನುಗಾರಿಕೆ ಇಲಾಖೆ ಜಂಟಿಯಾಗಿ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದಾಗ ಮಾತ್ರ ಈ ಮೀನುಗಾರ ಸಹಕಾರಿ ಸಂಘಗಳ ಏಳಿಗೆಯನ್ನು ಮಾಡಲಿಕ್ಕೆ ಸಾಧ್ಯ. ಇಷ್ಟು ಒಳ್ಳೆಯ ರೀತಿಯಲ್ಲಿ ಆ ಒಂದು ಅವರ ಕಾರ್ಯಾಲಯ ಆ ಕಚೇರಿಯನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಈ ಒಂದು ಕಟ್ಟಡ ಯಾಕೆಂದರೆ ಒಂದು ಕಾರ್ಯಾಲಯದ ಕಚೇರಿ ಇರಲಿ, ಅವರು ಹೊಸದಾದಾಗ ಆ ಒಂದು ಆಡಳಿತ ಮಂಡಳಿಗೆ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ಸಿಗ್ತದೆ. ಆ ರೀತಿ ಅವರ ಕೆಲಸ ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ ಅವರಿಗೆ ದೇವರು ಶಕ್ತಿ ಕೊಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. 30% 35% ಡಿವಿಡೆಂಡ್ ಕೊಡ್ತಾ ಈ ಸಮಸ್ಯೆ ಬಂತು. ನೋಂದಣಿ ಮಾಡುವಾಗ ಸಮಯದ ವಿಳಂಬವಾಗಿ ಸಮಯ ಬಾರದೆ ಲೇಟ್ ಆಯಿತು ಹೊರತು ಆವಾಗ ನೋಂದಣಿ ಮಾಡ್ತಿದ್ರೆ ಯಾಂತ್ರಿಕ ಮೀನುಗಾರ ಸಂಘ, ಪರಿಸ್ಥಿತಿ ಮೀನುಗಾರ ಸಂಘಗಳಾಗಿ ಇದು ಕೂಡ ಬೆಳೆ ಬರ್ತಿದ್ದು, ಸಹಕಾರಿ ಸಂಘ ರಿಜಿಸ್ಟರ್ ಆಗದಿದ್ದ ಇದು ಇಷ್ಟು ಲೇಟಾಗಿ ಈ ಕಾರ್ಯಾಲಯ ಪ್ರಾರಂಭವಾಗಿ ತಡವಾಯಿತು. ಮಂಗಳೂರು 16 ಪಟ್ನ ಮೀನುಗಾರಿಕಾ ಸೌಹಾರ್ದ ವಿವಿಧೋದ್ದೇಶ ಸಹಕಾರಿ ನಿಯಮಿತದ ಗುರ್ಕಾರ್ಯರು ಕುಲಶೇಖರ ಪುತ್ರನ್ ಗುರ್ಕಾರ್ಮೆ ವಹಿಸಿದ್ದರು. ಮೀನುಗಾರಿಕೆ ಇಲಾಖೆದ ಜಂಟಿ ನಿರ್ದೇಶಕರು ಹರೀಶ್ ಕುಮಾರ್, ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ಗುರ್ಕಾರ್ಯರು ನಿತಿನ್ ಕುಮಾರ್, ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಘದ ಹಿರಿಯ ವ್ಯವಸ್ಥಾಪಕರು ಗುರುಪ್ರಸಾದ್ ಬಂಗೇರ ಬಿನ್ನೆರಾದ ಪಾಲ್ದೆತ್ತೊಂಡಿರು. ಸಹಕಾರಿ ರತ್ನ ಬಿರುದು ಪಡಿನ ಯಶ್ಪಾಲ್ ಸುವರ್ಣರಿಗೂ ತಮ್ಮನದ ಮರ್ಯಾದೆ ಮಲ್ತಿರು. ಸಹಕಾರಿ ಸಂಘದ ಗುರ್ಕಾರ್ಯರು, ಆಡಳಿತ ಮಂಡಳಿ ಸದಸ್ಯರು, ಬೇಲೆದಕಲು, ಮೀನುಗಾರ ನಾಯಕರು ಈ ಪೊರ್ತುಡಿತ್ತರು. ಪುತ್ತೂರುಡು ಕರಿನ 4 ವರ್ಷಲಿದ್ದು ಬಡವರಿಗೂ ಪ್ರಯೋಜನ ಆದಿತ್ತಿನ ಇಂದಿರಾ ಕ್ಯಾಂಟೀನ್ ನವೆಂಬರ್ 30 ಬಂದ್ ಆತಂಡು. ಇಂದಿರಾ ಕ್ಯಾಂಟೀನ್ ಬೇಲೆದಕ್ಲೆಗ್ ಕರಿನ 6 ತಿಂಗಳು ಸಂಬಳ ತಿಕ್ಕಂದು ನೀಡಿದವ್ರ ಬೇಲೆದಕಲೆ ಬಂದ್ ನಿರ್ಧಾರ ಮಲ್ತಿದರು. ಪುತ್ತೂರುಡು ಕರಿನ 4 ವರ್ಷಲಿದ್ದು ಬಡವರಿಗೂ ಪ್ರಯೋಜನ ಆದಿತ್ತಿನ ಇಂದಿರಾ ಕ್ಯಾಂಟೀನ್ ನವೆಂಬರ್ 30 ಬಂದ್ ಆತಂಡು. ಇಂದಿರಾ ಕ್ಯಾಂಟೀನ್ ಬೇಲೆದಕ್ಲೆಗ್ ಕರಿನ 6 ತಿಂಗಳು ಸಂಬಳ ತಿಕ್ಕಂದು ನೀಡಿದವ್ರ ಬೇಲೆದಕ್ಲೆ ಬಂದ್ ನಿರ್ಧಾರ ದೆತ್ತೊಂದಿರು.
ரெண்டு சாரத்த 11 ಮಾರ್ಚ್ 1க்கு ಪುತ್ತೂರುಡು ಇಂದಿರಾ ಕ್ಯಾಂಟೀನ್ ಶುರುವಾದಿತ್ತಂಡು. ಅಟಿಲ್ ದಕ್ಲು ನಿರ್ಮಲ ದಕ್ಲು ಬೊಕ ತೆನಸು ವನಸು ಕೊರ್ಪನಕ್ಲು ಒಟ್ಟು 4 ಜನ ಬೇಲೆಡಿತ್ತೇರು. ಇಂಕ್ಲೆನ ಸಮಸ್ಯೆಲಿಗೂ ಗುಮನ ಕೊಡ್ತುಜೆರು ಅಂಚಾದ ದುಂಬರಿ ಪೆರ ಸಾಧ್ಯ ಇಜ್ಜಿಂದ ಬೇಲೆ ದಕ್ಲು ಪಂತೆರು. ಇಂದಿರಾ ಕ್ಯಾಂಟೀನ್ ಕಾಂಡೆ 500 ಜನಕ್ಕೂ ತೆನಸು, ಮಧ್ಯಾಹ್ನ 500 ಜನಕ್ಕೂ ವನಸು, ರಾತ್ರಿ 150 ಜನಕ್ಕೂ ಉನಿಯರ ವ್ಯವಸ್ಥೆ ಇತ್ತಂಡು. ಸಾರ್ವಜನಿಕರು ಬರೊಂದಿತ್ತೇರು. ಕೈತಲುಪಿನ ಸರ್ಕಾರಿ ಆಸ್ಪತ್ರೆಗೆ ಬರ್ಪನಕ್ಕಲು ಬರೊಂದಿತ್ತೇರು. ರಾತ್ರಿ 500 ಜನಕ್ಕೂ ವ್ಯವಸ್ಥೆ ಇತ್ತಂಡಲ್ಲ ಜನದಾಂತೆ 100-150 ಜನಕ್ಕೂ ಬೀಪ ಹೊಂದಿತ್ತೇರು. ತೆನಸುಗ 5 ರೂಪಾಯಿ ವನಸುಗ 10 ರೂಪಾಯಿ ತಿನ್ನಿಡ್ದವ್ರ ಬಡವರಿಗೆ ಭಾರಿ ಪ್ರಯೋಜನ ಆದಿತ್ತಂಡು. ಅಂಡ ಹೊರಡ್ದೊರನೆ ಬಂದ್ ಆಯ್ನಿಡ್ದವ್ರ ಶಾಲೆ ಜೋಕ್ಲೆಗ್ ಆಸ್ಪತ್ರೆಗ್ ಬರ್ಪುನಕ್ಲೆಗ್ ದಿನ ಮಜೂರಿ ಬೇಲೆದಕ್ಲೆಗ್ ಭಾರಿ ಕಷ್ಟ ಆತನಂದು ಕ್ಯಾಂಟೀನ್ ಬೇಲೆಡಿತ್ತಿನ ವಿದ್ಯಾ ಬೊಕ್ಕ ಶ್ರೀಧರ್ ಪಂತಿರು. 150 ಮಕ್ಕಳು ಬರ್ತಾರೆ, ಮತ್ತೊಂದು 200-300 ಜನ ಆಗ್ತದೆ. ರಿಕ್ಷಾದವರೆಲ್ಲ ಬರ್ತಾರೆ, ಮಕ್ಕಳು ತುಂಬ ಬರ್ತಾರೆ ಕಾಲೇಜಿಂದ ಮತ್ತೆ ಶಾಲೆಯಿಂದ ಮಕ್ಕಳೆಲ್ಲ ನಿನ್ನೆಲ್ಲ ಬಂದು ಹೋಗಿದ್ದಾರೆ. ಮತ್ತೆ ನಮಗೆ ಸಹ ಸಂಬಳ ಬೇಕಂತೇಳಿ ನಾವು ಎಷ್ಟು ಜನ ಇದ್ದಾರೆ ಈಗ 4 ಜನ ಇದ್ದಾರೆ. ಮೊದಲು ಜಾಸ್ತಿ ಜನ 12 ಜನ ಇದ್ದಾರೆ. ಅವರಿಗೆ ಸಂಬಳ ಅವರು ಕೆಲಸಕ್ಕೆ ಬಿಟ್ಟರು, ಸಂಬಳ ಎಲ್ಲ ಸರಿ ಬರುವುದಿಲ್ಲ ಅಂತ. ಹಂಗೆ ಒಂದು 6 ತಿಂಗಳು ಬಾಕಿ ಉಂಟು. ಈಗ 1 ತಿಂಗಳು ಹಾಕಿದ್ದಾರೆ, ಇನ್ನು 5 ತಿಂಗಳು ಬಾಕಿ ಉಂಟಲ್ಲ. ಅದಕ್ಕೆ 3 ತಿಂಗಳ ಸಂಬಳ ಬಂದರೆ ಮತ್ತೆ ನಮಗೆ ಕಷ್ಟ ಆಗುತ್ತೆ, ಲೋನ್ ಎಲ್ಲ ಕಟ್ಟಲಿಕ್ಕೆ ಉಂಟು. ಇದು ನಮಗೆ 6 ತಿಂಗಳು ಪೇಮೆಂಟ್ ಬರಲಿಕ್ಕೆ ಉಂಟು, ಬಂದಿಲ್ಲ. ಇವತ್ತು ಒಂದು ಪೇಮೆಂಟ್ ಹಾಕಿದ್ದಾರೆ, ಇನ್ನು 5 ತಿಂಗಳು ಬ್ಯಾಲೆನ್ಸ್ ಇದೆ. ಅದು ಯಾವ ಕಳಿಸ್ತಾರೆ ಗೊತ್ತಿಲ್ಲ, ಓಪನ್ ಮಾಡಿ ಅಂತ. ನಮಗೆ 3 ತಿಂಗಳಾದರೂ ಬರಬೇಕು, ಬಂದರೆ ಓಪನ್ ಮಾಡ್ತೇವೆ ಅಂತ ಹೇಳಿದ್ದೇವೆ ನಾವು. ನಮಗೆ ಖರ್ಚುಂಟು, 1 ರೂಪಾಯಿ ಅವರು ಕಳಿಸುವುದಿಲ್ಲ, ನಮ್ಮ ಇದರಲ್ಲಿ ಆಗಬೇಕು. ಅದಕ್ಕೆ ನಮಗೆ ಮೇಂಟೆನೆನ್ಸ್ ಮಾಡಕ್ಕೆ ಕಷ್ಟ ಆಗ್ತದೆ. ಎಷ್ಟು ಖರ್ಚಿದೆ ದಿನದಲ್ಲಿ ಒಂದು 2,500 ಇದೆ. ಗ್ಯಾಸ್ಗೆ 1,000 ಸಿಲಿಂಡರ್ ಇದೆ, ಮತ್ತು ಅಕ್ಕಿ ಅದು ಇದು ಅಂತ ಅಷ್ಟು ಖರ್ಚಿದೆ. ನಿಮಗೆ ಅದನ್ನೆಲ್ಲ ಅವರು ಕೊಡೋದಿಲ್ಲ? ಅದು ಕೊಡೋದಿಲ್ಲ. ಮುಂಚೆ ಕೊಡ್ತಾ ಇದ್ದೀವಿ, ಅದರಲ್ಲಿ ಅಡ್ಜಸ್ಟ್ ಮಾಡಬೇಕು. ಅದರಲ್ಲಿ ಸಾಲಾಗಿಲ್ಲ ಆಗ್ತದೆ. ಸಾಲ ಆದರೆ ಕೇಳಿದರೆ ಕೊಡೋದಿಲ್ಲ, ಕೊಡ್ತೇನೆ ಅಂತ ಹೇಳಿದ್ದಾರೆ. ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಕೊಡ್ತೇನೆ ಅಂತ ಹೇಳಿದ್ದಾರೆ. ಬರೋದಿಲ್ಲ. ಕಾಂಟ್ರಾಕ್ಟ್ ಮಾಡಿದರೆ ಇವಾಗ ಬರ್ತದೆ ನಾಳೆ ಬರ್ತದೆ ಅಂತ ಹೇಳ್ತಾರೆ. ಮ್ಯಾನೇಜರ್ ಇದ್ದಾರಲ್ಲ ಅವ್ರು ಹೇಳ್ತಾರೆ ಹೀಗೆ. ಹೆಜಮಾಡಿ ಟೋಲ್ ಗೇಟ್ ರಡ್ಡು ಪಾಲು ಕಾಸು ವಸೂಲು ಮಲ್ತಂಡ ಮಾತ ಪಕ್ಷಲಿನ ನಾಯಕರು ಕಾರ್ಯಕರ್ತರು ಸೇರೊಂದು ಮಲ್ಲ ಮಟ್ಟದ ಪೊರಂಬಾಟ ನಡಪಾವ ಅಂದ ಪಂಡಿನ ಸುರತ್ಕಲ್ ಕ್ಷೇತ್ರದ ದುಂಬುದ ಶಾಸಕರು BA ಮೊಯ್ದೀನ್ ಬಾವ ಶಾಂತಿಪ್ರಿಯ ಜನಕ್ಲೆನ ನಡುಟು ಅಡ್ಡಗೋಡೆ ಕಟ್ಟದಿನವು ಇತ್ತೆದ ಕುಡ್ಲ ಉತ್ತರ ಕ್ಷೇತ್ರದ ಶಾಸಕರನ ಸಾಧನೆ ಆದುಂಡು ಅರ್ಧೂರ್ದೇರು. ಸುರತ್ಕಲ್ ಕ್ಷೇತ್ರದ ದುಂಬುದ ಶಾಸಕರು BA ಮೊಯ್ದೀನ್ ಬಾವ ಗುರುವಾರ ಸುರತ್ಕಲ್ಡು ಸುದ್ದಿ ಕೊಟ್ಟುಡ ಪಾತಿರ್ದು ಸುರತ್ಕಲ್ ಟೋಲ್ ಗೇಟ್ ದೆತ್ತು ಪಾಡ್ದಿತ್ತದು ನನ್ನ ಹೆಜಮಾಡಿ ಟೋಲ್ ಗೇಟ್ ರಡ್ಡು ಪಾಲು ಕಾಸು ವಸೂಲು ಮಲ್ತಂಡ ಮಾತ ಪಕ್ಷಲಿನ ನಾಯಕರು ಕಾರ್ಯಕರ್ತರು ಸೇರೊಂದು ಮಲ್ಲ ಮಟ್ಟದ ಪೊರಂಬಾಟ ನಡಪಾವ ಅಂದ್ ಪಂಡಿರು. ಸಾಮಾಜಿಕ ಸಂಘಟನೆಲು ಬೊಕ್ಕ ಜನಕ್ಲೇನ ಬುಡಂದೆ ನಡಪಾಯಿನ ಪೊರಂಬಾಟದ ಕಾರಣ ಸುರತ್ಕಲ್ಡು ಸುಂಕದೆತ್ತೊನ್ನೇನು ಉಂತಾದಿರು. ಅಂಡ ಕೆ ಪದ್ದುರ್ಮ ಗಾಡಿಲೆಗೂ ಸುಂಕದೆತ್ತೊನ್ನೋವಾ ನ್ಯಾಯ ಸುಂಕ ಇಜ್ಜಿಂದ ಪಂಡಿ ಬೊಕ್ಕ ಆಜು ವರ್ಷ ಕರಿ ನಡೆದ ಬೊಕ್ಕ ಸುಂಕ ವಸೂಲು ದಾಯೆ. ಈ ಬಗೆಟ್ಟು ಒಡಿಪು ಶಾಸಕರು ರಘುಪತಿ ಭಟ್ ಸುರಲಕ್ಕಾದರು. ಐಕಾದ ಅರಿಗು ಮೆಚ್ಚುಗೆ ಸಂದಾವೆ. ಮುಲ್ಪ ದಿತ್ತು ಪಾಡ್ದು ಅಲ್ಪ ರಡ್ಡು ಪಾಲು ಸುಂಕ ದಿತ್ತಂಡ ಮಲ್ಲ ಮಟ್ಟದ ಪೊರಂಬಾಟ ನಡಪಾವಣಂದು ಮೊಯ್ದೀನ್ ಬಾವ ಪಂಡಿರು. ನಾವೆಲ್ಲ ಹಿಂದೂ ನಾವೆಲ್ಲ ಮುಂದು ಪಂಡೊಂದು ಶಾಂತಿಪ್ರಿಯ ಜನಕ್ಲಿನ ನಡುಟು ಅಡ್ಡಗೋಡೆ ಕಟ್ಟಿದಿನವು ಇತ್ತದ ಕುಡ್ಲ ಉತ್ತರ ಕ್ಷೇತ್ರದ ಶಾಸಕರ್ನ ಸಾಧನೆ ಆದುಂಡು. ತಾಕತ್ತಿತ್ತಂಡ ಅರಿನ ಅಧಿಕಾರುಡು ಕ್ಷೇತ್ರದ ಏತು ದೇವಸ್ಥಾನ ದೈವಸ್ಥಾನ ಭಜನಾ ಮಂದಿರ ಸಮುದಾಯ ಭವನುಲೆಗ್ ಅನುದಾನ ಕೊರ್ಪಾದಿರಂದು ಪಟ್ಟಿ ಬಿಡುಗಡೆ ಮಲ್ಪಡು. ತಾನು ಶಾಸಕ ಆದ ಪುನಗ 24 ನಾರಾಯಣಗುರು ಮಂದಿರ ಅಂಬೇಡ್ಕರ್ ಭವನಗೂ ಅನುದಾನ ಕೊಡ್ತುಂಡು ಮೇರು ದಾನೆ ಮಲ್ತಿದ್ದರು. ತಾನು ಶಾಸಕ ಆದ ಪುನಗ ಹೆಚ್ಚಿನ ಪಾಲು ಕಾಮಗಾರಿ ಆದಿತ್ತಿನ ಸುರತ್ಕಲ್ ಸಜ್ಜಿದ ಮಾರ್ಕೆಟ್ ಕಾಮಗಾರಿನ ಇತ್ತೆ ಉಂಟಾದು 5 ವರ್ಷ ಆ ಒಂದು ಬತ್ತನು. ಈ 5 ವರ್ಷಲಿನ ಸಭೆ ನೆಂಪುಗಾದು ಮಾಮಲ್ಲ ಪಾದಯಾತ್ರೆ ವರ್ಷಾಚರಣೆಗೂ ಅಟ್ಟಣೆ ಮಲ್ತದ ಅಂದು ಆರ್ಪಂಡೆರು. RTO ಆಫೀಸಿನ ಸುರತ್ಕಲ್ಗು ಕನಹರೆ ಪುಣೆಯೇ KA ಆಸ್ಪತ್ರೆ ರಡ್ಡು ರಿಜಿಸ್ಟರ್ಲ ತಿಕ್ಕಡು ಅಂಡ ಅವು ನನ್ನಲ ಶುರುವಾತಜಿ 700 ಇಲ್ಲಲಿನ ಆಶ್ರಯ ಕಾಲೋನಿ ಅಪಾರ್ಟ್ಮೆಂಟ್ಗ್ ಅನುದಾನ ಕನ್ನತೆ ಅವು ನನ್ನಲ ಕಾರ್ಯರೂಪಗು ಬೈದಜಿಂದು ದುಂಬುದ ಶಾಸಕರು BA ಮೊಯ್ದೀನ್ ಬಾವ ಇವ್ರ ತೋಚಾಯಿರು. ಈಗ ಸದ್ಯದ ಮಟ್ಟಿಗೆ ಇದು ರದ್ದೇ, ನಮ್ಮ ಗೆಲುವು ಅಂತೇಳಿ ನಾವು ಹೇಳ್ತೇವೆ. ಆ ರದ್ದಾದಂತ ಟೋಲು ಪುನಃ 10 ದಿವಸದ ನಂತರ ಅಥವಾ ಒಂದು 4 ದಿವಸದ ನಂತರ ಸರ್ಕಾರ ಪುನಃ ಆ ಭಾಗದಲ್ಲಿ ಟೋಲನ್ನು
ಹೆಚ್ಚಿನ ದರ ಪಾವತಿ ಮಾಡುವಂಥ ಕೆಲಸ ಆದರೆ ಅದರ ವಿರುದ್ಧ ನಾವೆಲ್ಲರೂ ಆ ಭಾಗದ ನಮ್ಮ ಸರ್ವ ಎಲ್ಲ ಪಕ್ಷಗಳ ನಾಯಕರುಗಳು ಸೇರಿಕೊಂಡು, ಕಾರ್ಯಕರ್ತರು ಸೇರಿಕೊಂಡು ಆ ಟೋಲ್ನ ವಸೂಲಿಯ ವಿರುದ್ಧ, ಅಕ್ರಮವಾಗಿ ತೆಗೆಯುವಂಥ ದುಡ್ಡಿನ ವಿರುದ್ಧ ನಾವು ಧ್ವನಿ ಎತ್ತುತ್ತೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಟೋಲು ನಾಳೆ ಅವರು ಕಲೆಕ್ಷನ್ ಮಾಡೋದಿಲ್ಲ, ಇದು ನಮಗೆ ಅಧಿಕೃತವಾಗಿ ಗೊತ್ತಿದೆ. ಪುನಃ ಅವರು ಸ್ಟಾರ್ಟ್ ಮಾಡಲಿಕ್ಕೆ ಯಾವ ರೀತಿಯ ಕಾನೂನು ಅವರು ಮಾಡ್ತಾರೆ, ದಯವಿಟ್ಟು ಅದನ್ನು ಅವರು ಮಾಡಬಾರ್ದು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ರಘುಪತಿ ಭಟ್ರ ತರ 1% ಆದರೂ ಈ ಭಾಗದ ಶಾಸಕರಿಗೆ ಮಾತನಾಡಲಿಕ್ಕೆ ಹಕ್ಕಿದೆ ಅಂತ ಹೇಳುವಂಥ ಪ್ರಶ್ನೆಯನ್ನು ನಾನು ನಿಮ್ಮ ಹತ್ರ ಮಾಡ್ತಾ ಇದ್ದೇನೆ. ಯಾವ ರೀತಿಯಲ್ಲಿ ಈ ಭಾಗದ ಶಾಸಕರಿದ್ದಾರೆ ಹೋರಾಟ ಮಾಡಿದರೆ ಖಂಡಿತ ಅದನ್ನು ನಿಲ್ಲಿಸಲಿಕ್ಕೆ ಆಗ್ತದೆ. ನಮಗೆ ಒಂದೇ ಇರುವುದು, ನೀವು ಪಕ್ಷ ಅಥವಾ ಯಾವುದೇ ವಿಷಯದಲ್ಲೂ ನಿಮ್ಮ ರಾಜಕೀಯವನ್ನು ಮಾಡಿ, ಆದರೆ ಜನರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕೆಪಿಸಿಸಿ ಸಂಯೋಜಕಿ ಪ್ರತಿಭಾ ಕುಳಾಯ್, ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ದುಂಬದ ಗುರ್ಕರ್ಯರ್ ಸದಾಶಿವ ಶೆಟ್ಟಿ, ಬಶೀರ್ ಬೈಕಂಪಾಡಿ, ರಾಘವೇಂದ್ರ ರಾವ್, ಬಿಕೆ ತಾರನಾಥ, ರಾಜೇಶ್ ಕುಲಾಯ್, ಹ್ಯಾರಿಶ್ ಬೈಕಂಪಾಡಿ ಸುದ್ದಿ ಕುಟೊಡಿತ್ತರು. ಉಳ್ಳಾಲ ಪೊಲೀಸ್ ಸ್ಟೇಷನ್ದ ಸುತ್ತುಗು ಬರ್ಪುನ ಜ್ಯುವೆಲರಿ ಅಂಗಡಿ ಒಂಜೇನು ದರೋಡೆ ಮಲ್ಪರೆ ಕೆನಿನಾಡಿನ ಉತ್ತರ ಭಾರತದ ಸಾಹೇಬ್ ಗಂಜ್ ದರೋಡೆ ಗ್ಯಾಂಗ್ದ 9 ಜನನು ಕುಡ್ಲಾ ಸಿಸಿಬಿ ಪೊಲೀಸರು ಬಂಧನ ಮಲ್ತದೈತದ. ದರೋಡೆಗಾದ ಒಟ್ಟು ಮಲ್ತದೀತಿನ ಬೇತೆ ಬೇತೆ ಸಾಧನ ಸೇರ್ನಂಚ ಒಟ್ಟು 2,90,000 ರೂಪಾಯಿ ಬೆಲೆತ ಸೊತ್ತುಲೆನು ಸ್ವಾಧೀನಗುದೆ ತೊಂದೆರು. ಉಳ್ಳಾಲ ಪೊಲೀಸ್ ಸ್ಟೇಷನ್ದ ಸುತ್ತುಗು ಬರ್ಪನ ಜ್ಯುವೆಲರಿ ಅಂಗಡಿ ಒಂಜೇನು ದರೋಡೆ ಮಲ್ಪರೆ ಕೇನಿನಾಡಿನ ರಾಜ್ಯ ದುಲೈ ಜ್ಯುವೆಲರಿ ಬೊಕ್ಕ ಬ್ಯಾಂಕ್ ದರೋಡೆ ಮಲ್ಪನ ಮಾಮಲ್ಲ ಗ್ಯಾಂಗ್ದ 9 ಜನನು ಕುಡ್ಲಾ ಸಿಸಿಬಿ ಪೊಲೀಸರು ಬಂಧನ ಮಲ್ತದೀತದ. ದರೋಡೆಗಾದ ಒಟ್ಟು ಮಲ್ತದೀತಿನ ಬೇತೆ ಬೇತೆ ಸಾಧನ ಅಂಚನೆ ಒಟ್ಟು 2,90,000 ರೂಪಾಯಿ ಬೆಲೆತ ಸೊತ್ತುಲಿನ ಸ್ವಾಧೀನಗುದೆ ತೊಂದೆರು. ಬಂಟ್ವಾಳ ತಾಲೂಕು ಕನ್ಯಾನದಾಯೆ ಇತ್ತೆ ಗುಜರಾತ್ ಉಮ್ಮರ್ಗಾವ್ಡು ವಾಸಮಲ್ತೊಂದಿತ್ತಿನ 55 ವರ್ಷದ ಭಾಸ್ಕರ ಬೆಲ್ಚಡ ನೇಪಾಳ ಮೂಲದಾಯೆ ಇತ್ತೆ ಗುಜರಾತದ ವಲ್ಸಾದ್ ವಾಸಮಲ್ತೊಂದು ಪುನಃ 38 ವರ್ಷ ಪ್ರಾಯದ ದಿನೇಶ್ ರಾವಲ್ ಯಾನೆ ಸಾಗರ್ ಯಾನೆ ದಿಲ್ಲಿ. ಜಾರ್ಖಂಡ್ ರಾಜ್ಯದ ಸಾಹೇಬ್ಗಂಜ್ ಜಿಲ್ಲೆದ ನಾರಾಯಣಪುರತ 29 ವರ್ಷ ಪ್ರಾಯದ ಮೊಹಮ್ಮದ್ ಜಾಮಿಲ್ ಶೇಖ್ ಬೊಕ್ಕ ಪಾಕೂರು ಜಿಲ್ಲೆ ಮಾಣಿಕಾಪಾರದ 27 ವರ್ಷದ ಇಮ್ಜಾಮಾಮ್ ಉಲ್ ಹಕ್ ನೇಪಾಳ ಮೂಲದಾಯ ಆದಿತ್ತದು. ಇತ್ತ ಹೈದರಾಬಾದ್ ನೇತಾಜಿ ನಗರಡು ವಾಸ ಮಲ್ತೊಂದು ಪುನಃ 41 ವರ್ಷ ಪ್ರಾಯದ ಕೃಷ್ಣ ಬಹದ್ದೂರ್ ಬೋಗಟಿ. ಜಾರ್ಖಂಡ್ ರಾಜ್ಯದ ಪರಂಗಪುರತ 32 ವರ್ಷ ಪ್ರಾಯದ ಇಮದುಲ್ ರಜಾಕ್ ಶೇಖ್ ಬೊಕ್ಕ ಉತ್ತರ ಫಿರಿಯಾಪುರದ 31 ವರ್ಷ ಪ್ರಾಯದ ಬಿವುಲ್ ಶೇಖ್, ಉತ್ತರ ಫ್ಲಾಸಿಯಾದ 30 ವರ್ಷ ಪ್ರಾಯದ ಇಮ್ರಾನ್ ಶೇಖ್ ಬಂಧನ ಆಯ್ನ ಆರೋಪಿಲಾದುಲ್ಲೆರು. ನವೆಂಬರ್ 29 ರಾತ್ರಿ ತೊಕ್ಕೊಟ್ಟು ಮಂಚಲ ಪರಿಸರದ ಇಲ್ಲೊಂಜೆಟ್ಟು ಉತ್ತರ ಭಾರತದ ಸಾಹೇಬ್ ಗಂಜ್ ದರೋಡೆ ಗ್ಯಾಂಗ್ ದಕಲು ತೊಕ್ಕೊಟ್ಟದ ಬಂಗಾರದ ಅಂಗಡಿ ಒಂಜೆತ ದರೋಡೆಗ್ ಕೆನಿನಾಡೊಂದುಲ್ಲಿರಂದು ನಿಘಂಟದ ಮಾಹಿತಿ ತಿಕ್ಕಿನ ಕುಡ್ಲಾ ಸಿಸಿಬಿ ಘಟಕದ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ದುಂಬಾಳ್ತದ ಪೊಲೀಸ್ ಕೂಟ ಕಾರ್ಯಾಚರಣೆ ನಡಪಾದಲು. ಆರೋಪಿಲು ಮಾತ ಉತ್ತರ ಭಾರತದ ಸಾಹೇಬ್ ಗಂಜ್ ದರೋಡೆ ಗ್ಯಾಂಗ್ದ ಸದಸ್ಯರಾದಿತದ ಮುಲ್ಪ ದರೋಡೆ ಮಲ್ಪರೆ 15 ದಿನ ದುಂಬು ಕುಡ್ಲಗ್ ರೈಲಡ್ ಬತ್ತದ ತೊಕ್ಕೊಟ್ಟು ಕೈತಲ್ದ ಲಾರ್ಡ್ ಜೊಂಜೆಟ್ ಬೊಕ್ಕ ತೊಕ್ಕೊಟ್ಟು ಮಂಚಿಲಡು ಒರಿಯಡ ಬಾಡಿಗೆದ ಇಲ್ಲದಿತ್ತೊಂದು ದರೋಡೆ ಮಲ್ಪರೆ ಯೋಜನೆ ಪಾಡೊಂದಿತ್ತೆರು. ಆರೋಪಿಲಿರ್ದು ದರೋಡೆ ಮಲ್ಪನ ಗ್ಯಾಸ್ ಕಟ್ಟರ್, ಆಕ್ಸಿಜನ್ ಸಿಲಿಂಡರ್, ಗ್ಯಾಸ್ ಕಟ್ಟಿಂಗ್ ನೋಸಲ್, ಕಟ್ಟಿಂಗ್ ಹೌಸ್ ಪೈಪ್, ಲೆದರ್ ಹ್ಯಾಂಡ್ ಗ್ಲೌಸ್, ಗರ್ಭದ ರಾಡ್, ತಲ್ವಾರ್, ಆಕ್ಸೋ ಬ್ಲೇಡ್, ಹ್ಯಾಮರ್, ಸ್ಕ್ರೂ ಡ್ರೈವರ್, ಮುಂಚಿದ ಪೊಡಿ, ನೈಲಾನ್ ಬಲ್ಬು ಬೊಕ್ಕ ಬೇತೆ ಸೊತ್ತುಲು ಸೇರ್ದು ಒಟ್ಟು 2,90,000 ರೂಪಾಯಿ ಬೆಲೆತ ಸೊತ್ತುಲಿನ ಪೊಲೀಸರು ಸ್ವಾಧೀನಗುದೆ ತೊಂದೆರು. ಈ ಬಗೆಟ್ಟು ಉಳ್ಳಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ಕೊಣಾಜಡ್ ಒಂಜಿ ಹೋಟೆಲ್ಡ್ ಬೀಫ್ ಅಟಿಲ್ ಉಂಡು ಒಂದು ಹೋಟೆಲ್ಗ ಪೊಗ್ಗುದು ಪೆಟ್ಟು ಲಡಾಯಿ ಮಲ್ಪುನ ಪೊಲೀಸರ ಪೊಗ್ಗುನ ಸರಿಯತ್. ಹಿಂದೂ ಸಂಘಟನೆದಕ್ಲೆ ನಾವು ಒಟ್ಟು ಸೇರುಂದು ಪೊಲೀಸರು ಈ ರೀತಿ ವರ್ತನೆ ತೋಜಾವ್ ಏತ್ ಸರಿಯಿಂದ ಮುಸ್ಲಿಂ ಜಸ್ಟಿಸ್ ಫಾರಂ ತಾಪಕಿರ್ ರಫಿಯುದ್ದೀನ್ ಕುದ್ರೋಳಿ ಪ್ರಶ್ನೆ ಪಾಡ್ತಿರು. ಮುಸ್ಲಿಂ ಜಸ್ಟಿಸ್ ಫಾರಂ ತಾಪಕಿರ್ ರಫಿಯುದ್ದೀನ್ ಕುದ್ರೋಳಿ ಕುಡ್ಲಡ್ ಸುದ್ದಿ ಕುಟುಡು ಪಾತಿರ್ದು ಸಮಸ್ಯೆಲಿನ ಪರಿಹಾರ ಮಲ್ಪರೆ ಪೊಲೀಸ್ ಇಲಾಖೆ
ನ್ಯಾಯಾಂಗ ವಿಧಾನ ಉಂಡು ಅಂಡ ಇತ್ತೆ ತಪ್ಪು ಮಲ್ಪಂದಿನಕ್ಲೆಲ್ಲ ಸಂತ್ರಸ್ತರಾದ ಮಲ್ಪನ ಕೆಲಸ ನಡೆತದ ಕುಣಾಜಿಡು ಕೈಕಂದಿಲಿನ ಮಾಸ ಮಾರೊಂದುಂಡು ದೂರ್ದೆರು ಕರ್ನಾಟಕಡು ಗೋಹತ್ಯೆ ನಿಷೇಧ ಬೈದಂಡು ಸರ್ಕಾರ ಅವಿನು ಪಿರತಿದ್ದಂಡು ಕರ್ನಾಟಕಡು ಪೆತ್ತದ ಮಾಸ ತಿನ್ಪುನೆಕ್ ನಿಷೇಧ ಪಾಡ್ದಜಿ ಐಕ್ ಐನವಿ ಆಯ್ನ ಗೈಡ್ ಲೈನ್ಸ್ ಉಂಡು ಅಂಡ ಒಂಜಿ ಹೋಟೆಲ್ ಬೀಫ್ ಅಟಿಲ್ ಉಂಡು ಹೋಟೆಲ್ಗ ಪೊಗ್ಗುದು ಪೆಟ್ಟು ಲಡಾಯಿ ಮಲ್ಪುನ ಪೊಲೀಸರು ಪೊಗ್ಗುನ ಸರಿಯಾತ್ ಏರು ಸಂತ್ರಸ್ತ ಉಲ್ಲೆನ ಆಯ್ನು ಪೊಲೀಸರು ಲೆತ್ತದು ಸ್ಟೇಷನ್ ವಿಚಾರಣೆ ಮಲ್ಪೊಲಿ ಆಂಡ ಹಿಂದೂ ಸಂಘಟನೆಲೆನ ಒಟ್ಟು ಸೇರ್ದು ಪೊಲೀಸರು ಈ ರೀತಿ ವರ್ತನೆ ತೋಜಾವನವು ಏತ್ ಸರಿಯಿಂದ ಆರು ಪ್ರಶ್ನೆ ಪಾಡಿಯರು ಈ ಬಗೆಟ್ಟು ಎಂಕುಲು ಬೇತನೆ ಸಭೆ ನಡಪಾವ ನನ್ನ ಕೆಲವು ಹಿಂದೂ ಸಂಘಟನೆಲು ಬ್ಯಾನರ್ ಪಾಡ್ದು ಲವ್ ಜಿಹಾದ್ ನಿಯಂತ್ರಣಗೂ ದುಂಬು ಬೈದಿನವು ತಿಳಿಪುನ ಸಂಗತಿ ಮುಲ್ಪ ಲವ್ ಜಿಹಾದ್ ಪನ್ಪುನ ವಿಚಾರಣೆ ಇಜ್ಜಿ ಪಾತ್ರ ಪನ್ಪುನಕಲು ತನ್ಕಲಿನ ಅಸ್ತಿತ್ವ ಪ್ರದರ್ಶನ ಮಲ್ಪರೆ ಸಂಘಟನೆನು ಆಯುಧ ಆದ ಪತೊಂದೆರು ಸಮುದಾಯದ ನಡುಟು ಗುಂಡಿ ತೋಡರೆ ದುಂಬು ಬೈದೆರು ಪೊಲೀಸರು ಸ್ವಂತ ಉಮೇದಿಡು ಆಕ್ಲಿನ ಮಿತ್ತು ಕೇಸ್ ಪಾಡುಡು ಎಂಕ್ಲಿನ ಸಮುದಾಯದ ಜವಣಿರು ಒವೇ ರೀತಿದ ಅನೈತಿಕ ಕಾರ್ಯ ಕ್ರಿಮಿನಲ್ ಕಾರ್ಯಲಿಡು ಸೇರೊನೆರೆ ಬಲ್ಲಿಂದು ಪ್ರತಿಯೊಂದು ಪಳ್ಳಿಡ್ಲ ಇಂಕುಲು ಉಪದೇಶ ಕೊರೊಂದುಪ್ಪು ಅಂದು ರಫಿಯುದ್ದೀನ್ ಕುದ್ರೋಳಿ ಪಂಡಿರು. ಬೀಫ್ ಖಾದ್ಯ ಇದೆ ಅಂತ ಹೇಳಿ ಆರೋಪಿಸಿ ಆಶ್ಚರ್ಯನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ 1964ರಲ್ಲಿ ಬಂದಿದೆ. ಆ ಬಳಿಕ ಅದಕ್ಕೆ ಒಂದು ತಿದ್ದುಪಡಿ ತಂದು ಒಂದು ಹೊಸ ಕಾನೂನು ಮಾಡಿದ್ದಾರೆ. 12 ವರ್ಷಗಳಿಂದ ಮೇಲ್ಪಟ್ಟ ಜಾನುವಾರುಗಳನ್ನು ವಧಿಸಬಹುದು ಅಧಿಕೃತವಾದಂಥ ಕಸಾಯಿಖಾನೆಗಳಲ್ಲಿ. ವಿಶೇಷವೇನೆಂದರೆ ಕರ್ನಾಟಕದಲ್ಲಿ ಗೋ ಮಾಂಸ ತಿನ್ನುವುದು ಇನ್ನೂ ಕೂಡ ನಿಷೇಧಿಸಾಗಿಲ್ಲ, ಅದು ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಆದರೆ ನಿಷೇಧಿಸುವುದು ಕೇವಲ ಅದನ್ನು ವಧಿಸುವುದು ಮತ್ತು ಇಂತಿಂಥ ಪ್ರಮಾಣದಲ್ಲಿ ಇಲ್ಲದಂಥ ಪ್ರಾಣಿಗಳನ್ನು ಮಾತ್ರ ವಧಿಸುವುದು ನಿಷೇಧಿಸಿದ್ದಾರೆ. ಆದರೆ ಒಂದು ಹೋಟೆಲಲ್ಲಿ ಬೀಫ್ ಪದಾರ್ಥ ಇದೆ, ಖಾದ್ಯ ಇದೆ ಎಂಬ ಕಾರಣಕ್ಕಾಗಿ ಅದನ್ನು ಪುಡಿ ಮಾಡುವುದು ಅದು ಖಂಡಿತವಾಗಿಯೂ ಅಸಂವಿಧಾನಿಕ ಮತ್ತು ಅನೈತಿಕ. ಹೌದು, ಪೊಲೀಸರು ಮಾಡುವುದಾದರೂ ಕೂಡ ಅದು ಒಂದು ಕ್ರಮ ಇದೆ. ಆ ವ್ಯಕ್ತಿಯನ್ನು ಕರೆಯುವುದು ಪೊಲೀಸ್ ಸ್ಟೇಷನ್ಗೆ, ವಿವರಣೆ ಪಡೆಯುವುದು, ಯಾವುದೊಂದು ಸಂಘಟನೆ ಜೊತೆ ಸೇರಿ ಅಂತ ಕೆಲಸ ಮಾಡುವುದು ಅದು ಎಷ್ಟು ಸಾಂವಿಧಾನಿಕ, ಅದನ್ನು ಪ್ರಶ್ನಿಸ್ತಾ ಇದ್ದೇವೆ. ನೋಡಿ, ಇಂತಹ ಹೇಳಿಕೆಗಳು ಢಾಕಾ ಜಿಲ್ಲೆಗೆ ಪ್ರಥಮ ಹೇಳಿಕೆಗಳೇನಲ್ಲ. ಅವರು ತಮ್ಮ ಅಸ್ತಿತ್ವವನ್ನು ಪ್ರದರ್ಶಿಸಲಿಕ್ಕಾಗಿ ಮಾಡಿದಂಥ ಹೇಳಿಕೆಗಳು. ಮತ್ತು ಆ ವ್ಯಕ್ತಿ ಯಾರು, ಎಲ್ಲಿಯವರು ನಮಗೇನು ಗೊತ್ತಿಲ್ಲ. ಸಂಘಟನೆಯ ಗುರಾಣಿಯನ್ನು ಹಿಡಿದುಕೊಂಡು ಸಮಾಜದಲ್ಲಿ ಇಂಥ ಒಂದು ಕಂದರವನ್ನು ಸೃಷ್ಟಿಸುವಂಥ ಕೆಲಸ ಮಾಡುವುದಾದರೆ ಅದನ್ನು ವಿರೋಧಿಸಬೇಕಾದರೂ ಪೊಲೀಸರು ಮತ್ತು ಪತ್ರಕರ್ತರು. ಯಾಕೆಂದರೆ ಮಯತ್ ಮಾಡುವುದು, ಅಲ್ಲಿ ಮಯತ್ ಮಾಡುವಾಗ ಮಯತ್ ಮಾಡಿದವನು ಕೂಡ ಮಯತ್ ಮಾಡಲಿಕ್ಕೆ ಜನರಿಗೆ ಇರ್ತಾರೆ. ಅದು ಆ ಹೇಳಿಕೆ, ಅದು ಉದ್ರೇಕಕಾರಿ ಹೇಳಿಕೆ, ಅದು ಸ್ವಯಂ ಪ್ರೇರಿತವಾಗಿ ಪೊಲೀಸರು ಕೇಸ್ ಮಾಡಬೇಕಾಗಿತ್ತು. ಆದ್ದರಿಂದ ಸಮುದಾಯ ಯಾವಾಗ ಉತ್ತರ ಕೊಡಬೇಕು ಅದು ಉತ್ತರ ಕೊಡ್ತದೆ. ಮುಸ್ಲಿಂ ಜಸ್ಟಿಸ್ ಫಾರಂ ಗುರ್ಕಾರ್ಯರು ಇರ್ಷಾದ್ ಯುಟಿ, ಆಲಿ ಹಸನ್, ವಾಹಬ್ ಕುದ್ರೋಳಿ, ಅಬ್ದುಲ್ ಸಲಾಂ ಉಚ್ಚಿಲ, ಇಮ್ರಾನ್ ಇಂಚ ಪದಾಧಿಕಾರಿಗಳು ಸುದ್ದಿ ಕೊಟ್ಟೊಡಿತ್ತರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು